ಬೈದ ಬೇಗನಾಗ ಸ್ವಾಮಿಲ್ಲ ಮಾತಾಡೋಸ್ಕರ ಒಂದು ಬೆರುಂದಿತ್ತ ನಂಗೆ ಜೀವನ ಕಳೆಗೊಂಡ ಒಂದು ಬಾಯಿದ ಉಪಚಾರದ ಮಾತಾಡತ್ತೆ ಈಗ ನಮ್ಮ ಮುರಾಲಿದ ದುಃಖದ ಸಮಯ ಏತು ಜನ ಮುಂದಾಪಿಟ್ಟು ಹಣ ಒಂತೆ ಈಗೆಲ್ಲ ಮನಸ್ಸಿಗೆ ಒಂದೇ ತಿಳಿಯಾಯ್ಬೇಕಾಯ್ತು ಬರ್ಕಾಂದೆ ನೆಕ್ ಹೆಂಚಿನ ಪಾತ್ರದ ಸ್ವಂತನ ಸಮಯನೇ ಒಂದು ಬಂತು ಗೊತ್ತಾಗ ఆయన ಹಿಡ್ದವ ಎಂಕಲ್ಲ ಇಂಚಿನೇ ಜೀವನದ ಜಿಂಜ ಕಷ್ಟ ಮತ್ತು ಅನುಭವಿಸಿದ ಜ್ಯೋತಿ ಮಾತ್ರ ಅಂದರೆ ಇದು ಮಾತ್ರ ಅನ್ಕೊಂಡ್ರೆ ನಿಗಲ್ನ ಒಟ್ಟಿಗೂ ಇಡೀ ಕುಟುಂಬದ ಒಟ್ಟಿಗೂ ಇಡೀ ಹಿಂದೂ ಸಮಾಜ ಉಂಟು ಸ್ವಾಮಿನಕ್ಲು ಇಲ್ಲೇರು ನಾನು ಅಂಚ ಮಲ್ಪ ದಾಲೆ ಅನಕ್ಕೆ ಪಂಡ್ಬಿಡಿ ನಿಗಲ್ನ ಹೆಂಚಿನ ಸುಖ ಕಷ್ಟಗಳ ಎಂಕಲ್ಲ ಈಗ ನಾನು ಪ್ರಾಮಾಣಿಕತನದ ಇಡೀ ಪರಿವಾರದ ವಿಶ್ವ ಹಿಂದೂ ಬಜರಂಗ ದಳ ಮಾತ ಸ್ವಾಮಿಲ ಪರವಾದ ನಾನು ನಿಗಲಿಗೆ ಆಶ್ವಾಸನೆ ಕೊಡ್ಪೆ ఒక దాల ನಂಗೆ ಪಾತ್ರೆ ಎತ್ಕೊಂಡು ಆತನ ಆದುಕೊಂಡು ನನ್ನ ದಾದಲ ಇಟ್ಲ ಒಂದಿಜ್ಜಿ ನನ್ನ ನಮ್ಮ ಸಮಾಜಕ್ಕೆ ಇಂಚಿನ ಒಂಜಿ ಘಾತಕ ಬರ್ರೆ ಬಲ್ಲಿ ತೊಂದರೆ ಆವಲೆ ದಿಗಿಲೆ ಬತ್ತಿನ ಅವಸ್ಥೆ ನಾನೊಂಜಿ ಅಪ್ಪಮ್ಮಗೆ ಒಂಜಿ ಗುಡಿದಿ ಮಿಗ್ದಿ ಬಲ್ದಿಗೆ ಬರ್ರೆ ಬಲ್ಲಿ ಎಂಟು ದೇವರ ಇದು ಮಾತ್ರ ಹೆಂಗೆ ಕೂತ್ಕೊಂಡು ಖಂಡಿತ ಮೂದೆಕ್ಕುನೋದು ಬಹು ಸಂದರ್ಭಡ್ಲ ನಿಗಲ್ನ ಒಟ್ಟಿಗೆ ಅಂಕಲ್ ಇಲ್ಲ ಈತ ನಿಗಲ್ ಧೈರ್ಯ ಒಳ್ಳೆ ನಮ್ಮ ಹಿಂದೂ ಸಮಾಜಕ್ಕೆ ಬೇಕಾಗಿ ಒಂದು ಬೆಲೆ ಕೊಟ್ಟದವರು ಅದ ಕಾರಣ ನೀವು ಅದರ ಬಗ್ಗೆ ಮಾನಸಿಕವಾಗಿ ಭೌತಿಕವಾಗಿ ದುಃಖಗಳಿದ್ದರೆ ಆ ದುಃಖಗಳಲ್ಲಿ ಬಿಟ್ಟುಕೊಂಡು ನಿಮ್ಮೊಟ್ಟಿಗೆ ಇರಬೇಕು ಇಂದ ನಾವಿರ್ತೇವೆ ಅದು ಬಿಟ್ಟುಕೊಂಡು ಒಳ್ಳೆ ರೀತಿಯಲ್ಲಿ ಶಾಂತವಾಗಿರು ಯಾವುದೇ ರೀತಿಯಲ್ಲಿ ದುಃಖ ಬೇಡ ನಿಮಗಿದ್ದ ದುಃಖಗಳನ್ನು ನಾವು ನಮ್ಮ ಪ್ರಾರ್ಥನೆಯಿಂದ ಅದು ಪರಿಹಾರ ಮಾಡ್ತೇನೆ ಮತ್ತು ನಿಮಗೆ ಮುಂದಕ್ಕೆ ಜೀವನಕ್ಕೆ ಸಹ ಅವರು ಇರೋದು ನಿಮಗೆ ಹೇಗೆ ಆಗ್ತಿತ್ತು ಅದೇ ರೀತಿಯಲ್ಲಿ ಈಗ ಹಿಂದೂ ಸಮಾಜಗಳು ಪೂರ್ತಿ ಒಟ್ಟಿಗೆ ಬಂದು ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಕಾರ್ಯಕರ್ತರು ಮತ್ತು ಜಿಲ್ಲಾ ಕಾರ್ಯಕರ್ತರು ಎಲ್ಲ ನಿಮ್ಮ ಒಟ್ಟಿಗಿದ್ದೇವೆ ನೀನು ಈಗ ಬರಲಿಕ್ಕೆ ಒಂದು ನಿಯೋಗ ಇದ್ದರೆ ನಮಗೆ ಯಾರಿಗೆ ತಪ್ಪಿಸಲಿಕ್ಕಾಗಲ್ಲ ಒಬ್ಬೊಬ್ಬರಿಗೆ ಇಷ್ಟು ಸಮಯದಿಂದ ಉಂಟು ನಮ್ಮಿಂದ ತಪ್ಪಿಸಲಿಕ್ಕಾಗಲ್ಲ ಆದರೆ ನಾವು ಬಾಕಿ ಒಳ್ಳೆ ರೀತಿಯಲ್ಲಿ ಯಾವ ಉದ್ದೇಶಕ್ಕೆ ಅವರು ಇಷ್ಟುವರೆಗೆ ಸಮಾಜಕ್ಕೆ ಪ್ರವರ್ತನೆ ಮಾಡಿದೋ ಆ ಉದ್ದೇಶಕ್ಕೆ ನೀವು ಗಟ್ಟಿಯಾಗಿರಬೇಕು ನಿಮ್ಮ ಯಾರ ಮನಸ್ಸನ್ನು ಬೇಸರ ಆಗಬಾರ್ದು ಯಾವ ಕಾರ್ಯಕ್ಕೆ ನೀವು ಹಿಂದೆ ಬರಬಾರ್ದು ಯಾವ ರೀತಿಯಲ್ಲಿ ಅವರ ಚಿಂತೆಯಲ್ಲಿ ಹಿಂದೂ ಸಮಾಜವನ್ನು ಬಳಸಬೇಕು ಯಾವ ರೀತಿಯಲ್ಲಿ ಇಲ್ಲಿ ಊರಿನ ಒಬ್ಬೊಬ್ಬರು ಮನೆಯಲ್ಲಿ ಅವರ ಒಂದು ದೇವರಾಗಿದ್ದರು ನಮಗೆ ಗೊತ್ತಾಗಿದೆ ಆ ರೀತಿಯಲ್ಲಿ ಅವರು ಹೇಗೆ ಊರಿನವರಿಗೆ ಸಮಾಜ ಸೇವೆ ಮಾಡಿದ್ರು ಆ ಸಮಾಜ ಸೇವೆ ರೀತಿಯಲ್ಲಿ ನೀವು ಸಹ ಮುಂದೆ ಹೋಗಬೇಕು ಆ ರೀತಿಯಲ್ಲಿ ಏನು ಬೇಸರ ಮಾಡಬೇಡ ನಿಮ್ಮ ದುಃಖದಲ್ಲಿ ನಿಮ್ಮ ಯಾವ ಸಂಕಟದಲ್ಲಿ ನಾವು ಒಟ್ಟಿಗೆ ಯಾವ ಕಾರ್ಯಕ್ಕೆ ಯಾವ ದುಃಖಗಳು ಯಾವ ಸಮಯ ಇದ್ದರೆ ನಮ್ಮನ್ನು ಯಾವ ಬೇಕಾದ ಬೇಕಾದ್ರೆ ಸಮಯ ಮರಣದ ಸಮಯ ಇದ್ದು ಆದುಕೊಂಡು ಸಂತೆ ಮತ್ತು ಹಿಂದುಳಿಗೆ ಒಂದು ದುಃಖದ ಗಾಯಗೊಂಡ ಅಥ ಮಗನ ಯಾನ ಗಾಯಗೊಂಡ ಬ್ರಹ್ಮಗಳ ಸಮಯದಲ್ಲಿ 3 ದಿನ ಒಂದು ಕಾರ್ಯಕರ್ತ ವಿಷಯಕ್ಕೆ ಗ್ರಾಮೀಣ ಅಂತ ಈ ಮಾತೆಗಳು ವಿಶ್ವ ಹಿಂದೂ ಪರಿಷತ್ ಮಾತ ಬಂದು ನೋಡಿ ಬರ್ಕೊಂಡು ಓಕೆ ಅಂದ ಧೈರ್ಯ ನಿನ್ನಕ್ಕೆ ಮರಕೊಂಡ ಖಂಡಿತ ಈ ಜನ್ಮಗಳನ್ನು ಅಪ್ರಮ ಏಟಿಸಿಕೊಂಡ ಕೈಪಟ್ಟಿನ ಬಳಿಗೆ ಏಟಿಕೊಂಡ ಅಂತೆಯೇ ಬಂಧುಗಳಿಗೆ ಏಟಿಸಿಕೊಂಡು ಅಂಚೆ ನಿಂತೇನೆ ಆ ದುಃಖ ಮಾತಾಡಿದ್ರು ಆ ದುಃಖಗಳು ದಾನೆ ಮಾಡಿಕೊಂಡು ಕಂಡು ಎಂಟ್ಲೆ ದಾನ ಅವರು ಏನಂತಲೇ ಈ ಸಮಾಜ ಇತ್ತು ಹಿಂದೂ ಸಮಾಜ ಇತ್ತು ಗುರೇಸಾಗಬೇಕು ಆ ದುಃಖ ಖಂಡಿತ ಮಾಜಿ ಕಾರ್ಯ ಮಾಡಿದ್ವಲ್ಲ ಐತಿ ಪರ್ಯಾಯ ವ್ಯವಸ್ಥೆ ಇದ್ದು ನೀವು ಬಾಲ್ಯಪೂರ್ಣ ಬಾಲ್ಯನೇ ಪರ್ಯಾಯ ಆ ಬಾಲ್ಯದಲ್ಲಿ ದವಣೆಯನ್ನು ಕೂಡ ನಮಗೆ ಸಂತೋಷ ಬರುತ್ತೆ ಇಲ್ಲಳಿಗೆ ಬೋಡಾದ ಬೆಂಕಿದ್ದಾರೆ ಆ ಬಾಲ್ಯ ಬೆಂಕಿ ಇಲ್ಲಳಿಗೆ ಬೋಡಿದ ಅವನಿಗೆ ಮನಲ್ಲೊಂದು ಸಂಪಾದನೆ ಕ್ರೋಢೀಕರಣ ಮತ್ತು ಗೀತೆ ಖಾಲಿ ಕೈಗೆ ಬೈದಾನೆ ಒಳ್ಳೆ ಸಮಾಜಗಳು ಎಲ್ಲ ಕೊಡುಗೆ ಕೊಟ್ಟಿದ್ದು ಮತ್ತು ಕೊಟ್ಟಿರುವ ಜಯಂತ ನಡೆದಲ್ಲಿ ಆದರೆ ತಂದರೆ ಗಾಯಗೊಂಡ ನಮಗೆ ಅಮೂಲ್ಯವಾಗಿನ ರತ್ನ ನಮಗೆ ಸಮಾಜ ಬೇಜಾರು ವ್ಯಾಪಾರ
ಆ ನೆನಪು ನಮ್ಮ ಎಡ್ಡೆಕಾರಿನ ಮೈಸೂರ ಮಾತಿನ ನೂರ ಈಗ ನಾವು ಇಲ್ಲಿರೋದು ಅಖಿಲ ಭಾರತ ಸಂತ ಸಮಿತಿಯ ಕರ್ನಾಟಕ ರಾಜ್ಯ ಪ್ರಮುಖ ಹಿನ್ನೆಲೆ ಅದನ್ನು ಸಂಘಟನಾ ಸೆಕ್ರೆಟರಿ ಅವರಿದ್ದಾರೆ, ಸೆಕ್ರೆಟರಿ ಇವರಿದ್ದಾರೆ, ವೈಸ್ ಪ್ರೆಸಿಡೆಂಟ್ ಆಗಿ ಇವರಿದ್ದಾರೆ. ನಾವು ಇಡೀ ಕರ್ನಾಟಕದಲ್ಲಿ ಇಡೀ ಸಂಘಗಳಿಗೆ ಬೇಕಾಗಿ ಇವತ್ತು ನಾವು ಒಬ್ಬರು ಸ್ವಾಮಿಗೆ ಬೇಕಾಗಿ ಬಂದೆ, ಇಡೀ ಸಂಘಗಳಿಗೆ ಬೇಕಾಗಿ ನಾವು ಸಂಘಗಳು ಈಗ ಒಂದು ತೀರ್ಮಾನ ನಿರ್ಣಯ ಆಗಿದೆ. ಇನ್ನು ನಮಗೆ ಈಗ ಪ್ರವೀಣ್ ಹತ್ಯೆಯನ್ನು ಕೊನೆ ಹತ್ಯೆ ಆಗಬೇಕು, ಇನ್ನು ಒಂದು ಹಿಂದೂ ಯುವಕರು ಹತ್ಯೆ ಆಗಬಾರ್ದು. ಅದಕ್ಕೆ ನಾವು ಲಾಸ್ಟ್ ಟೈಮಲ್ಲಿ ಒಂದೊಂದು ಜಿಲ್ಲೆ 20 ದಿವಸ ನಾವು ಒಂದೊಂದು ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಒಂದೊಂದು ಮಠಗಳನ್ನು ಭೇಟಿ ಕೊಟ್ಟು ಮಠಗಳನ್ನು ಸೇರಿಸಿಕೊಂಡು ಮಠಗಳ ಜಿಲ್ಲಾ ಕಮಿಟಿಯನ್ನು ಮಾಡಿಕೊಂಡು ನಾವು ಸಂಘಗಳ ಜಿಲ್ಲಾ ಕಮಿಟಿ ಮಾಡಿ ಮುಂದೆ ಹೋಗಲಿಕ್ಕೆ ತೀರ್ಮಾನ ಆಗಿದೆ. ಅದರಲ್ಲಿ ನಮ್ಮ ಮುಖ್ಯ ಅಜೆಂಡಾ ಏನೆಂದರೆ ಒಂದೊಂದು ಗ್ರಾಮಗಳಿಗೆ ಒಂದೊಂದು ಸನ್ಯಾಸಿಗಳು ಮುಂದೆ ನಿಂತುಕೊಂಡು ಸೇರಿಸಿಕೊಂಡು ಒಂದೊಂದು ಮನೆಗೆ ಭೇಟಿ ಕೊಟ್ಟು ಆ ಮನೆಯಲ್ಲಿ ಎಂಥ ವಿಷಯ ಉಂಟಂತ ಅರ್ಥ ಮಾಡಿಕೊಂಡು ಮುಂದೆ ಹೋಗುವುದು. ಆ ರೀತಿಯಲ್ಲಿ ನಮಗೆ ಇಡೀ ಒಂದು ಗ್ರಾಮದಲ್ಲಿ ಇಡೀ ಮನೆಗಳಿಗೆ ಸಂಪರ್ಕ ಆದರೆ ಅಲ್ಲಿ ಯಾರಾದರೆ ಮತ್ತೆ ಇವರು ಬಂದು ಮಾಡೋ ತೊಂದರೆಗಳಿಗೆ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಈಗ ಇವತ್ತಿಲ್ಲಿ ಹತ್ಯೆ ಆಯಿತು, ಕೊಡಗಲ್ಲಿ 600 ಫ್ಯಾಮಿಲಿಯಲ್ಲಿ 600 ಕುಟುಂಬದಲ್ಲಿ ವನವಾಸಿ ಕುಟುಂಬಗಳಿವೆ, ಅದರಲ್ಲಿ 450 ಕುಟುಂಬಗಳನ್ನು ಅವರು ಬದಲಾವಣೆ ಮಾಡಿ ಇಟ್ಟಿದೆ ಅಲ್ಲಿಗೆ. ಅದಕ್ಕೆ ಸಹ ಈಗ ನಾವು ಅಲ್ಲಿ ಆ ಜಾಗೆ ಹೋಗಲಿಕ್ಕೆ ಸಹ ಬಿಡೋದಿಲ್ಲ, ಅದು ಸಹ ನಾವು ತೆಕ್ಕೊಂಡೆ. ಅದೇ ರೀತಿಯಲ್ಲಿ ಇಡೀ ಹಿಂದೂ ಸಮಾಜ ಜವಾಬ್ದಾರಿಯನ್ನು ನಾವು ಸಂಘಗಳು ತೆಕ್ಕೊಳ್ಳಿಕ್ಕೆ ತೀರ್ಮಾನ ಆಗಿದೆ. 9-10 ದಿನಗಳಲ್ಲಿ ನಾವು ಬ್ಯಾಂಗ್ಳೂರಲ್ಲಿ ಭೇಟಿ ಆಗ್ತದೆ. ಮತ್ತು ಚಾತುರ್ಮಾಸ ವೃದ್ಧಿಯಲ್ಲಿದ್ದಾಗ ಎಲ್ಲ ಸನ್ಯಾಸಿಗಳಿಗೆ ಬರಲಿಕ್ಕೆ ಆಗಲ್ಲ. ಚಾತುರ್ಮಾಸ ವೃದ್ಧಿ ಆದ ನಂತರ ನಾವು ಇದರ ಬಗ್ಗೆ ಒಂದು ತೀರ್ಮಾನ ತಗೊಂಡು ಇಡೀ ಈ ಕರ್ನಾಟಕ ರಾಜ್ಯದ ಇಡೀ ಹಿಂದೂ ಮನೆಗಳಿಗೆ ನಾವು ಒಬ್ಬೊಬ್ಬರು ಸ್ವಾಮಿಗಳು ಭೇಟಿ ಕೊಟ್ಟು ಅದಕ್ಕೆ ಆ ಮನೆಯಲ್ಲಿ ಲವ್ ಜಿಹಾದಿಗೆ ಯಾವುದಾದ್ರೂ ಉಡಿ ಹೋದಾದರೆ ಮತ್ತು ಏನಾದರೆ ಒಂದು ಮುಸ್ಲಿಮ್ಸ್ ಮತ್ತು ಇವರ ಎಕ್ಸ್ಟ್ರೀಮಿಸ್ಟಿಂದ ಏನಾದ್ರು ತೊಂದರೆಗಳಿದ್ದರೆ ನಾವು ಮುಸ್ಲಿಮ್ಸಿಗೆ ಕ್ರಿಶ್ಚಿಯನ್ಸಿಗೆ ಯಾವಳು ಅಪೋಸ್ ಮಾಡೋದಿಲ್ಲ. ಹಿಂದೂ ಸನಾತನ ಧರ್ಮ ಇಲ್ಲಿ ಇದ್ದ ಕಾರಣವೇ ಇಲ್ಲಿ ಹಿಂದೂಸ್ ಕ್ರಿಶ್ಚಿಯನ್ಸ್ ಒಟ್ಟಿಗೆ ಇರೋದು. ಒಳ್ಳೆ ರೀತಿಯಲ್ಲಿ ಇದ್ದ ಮುಸ್ಲಿಮ್ಸ್ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಕ್ರಿಶ್ಚಿಯನ್ಸ್ ಮಾತ್ರ ತೀವ್ರವಾದವನ್ನು ಮಾಡಿಕೊಂಡು ಹಿಂದೂಗಳನ್ನು ನಾಶ ಬೇಕಂತ ಹೇಳಿ ಮುಂದೆ ಬರುವವರೆಗೆ ನಾವು ಯಾವ ಶ್ರಮ ಕೊಡಲಿಕ್ಕೆ ನಾವು ರೆಡಿ ಅಲ್ಲ. ಎಷ್ಟು ಬೇಕಾದರೆ ಫೈಟ್ ಮಾಡಲಿಕ್ಕೆ ನಾವು ರೆಡಿ. ನಮ್ಮ ಹಿಂದೂ ಕಾರ್ಯಕರ್ತ ಜೀವನವನ್ನು ಇನ್ನು ಕೊಡಲಿಕ್ಕೆ ನಾವು ಸಂಘಗಳೇ ಮುಂದೆ ಬರಲಿಕ್ಕೆ ತೀರ್ಮಾನ ತಗೊಂಡಿದೆ. ನಾವೇ ಮುಂದೆ ಬಂದು ಇದಕ್ಕೆ ಒಂದು ಪರಿಹಾರ ತಗೊಳ್ತೇವೆ. ಪಕ್ಷಗಳಾಗಿರಲಿ, ಪಕ್ಷಗಳ ಕೆಲಸ ಮಾಡಲಿ, ನಾವು ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಲಿಕ್ಕೆ ಹಿಂದೂ ಸಂಘಗಳು ಹಾಗೂ ವಿಶ್ವ ಹಿಂದೂ ಪರಿಷತ್ ಸಂಘ ಪರಿವಾರದಲ್ಲಿ ಒಟ್ಟಿಗೆ ಸೇರಿಕೊಂಡು ನಾವು 1 ವರ್ಷದೊಳಗೆ ಒಂದೊಂದು ಗ್ರಾಮದಲ್ಲಿ ಹಿಂದೂ ಸಂಘಗಳು ಬರ್ತದೆ. ಹಾಗೆ ಸ್ವಾಮಿ ಹೇಳಿದ ಹಾಗೆ ಅದಕ್ಕೆ ಬೇಕಾದಂಥ ಎಲ್ಲ ಅಜೆಂಡಗಳನ್ನು ತಯಾರು ಮಾಡಿ ಆ ರೀತಿಯಾಗಿ ಮುಂದುವರಿಯೋದಕ್ಕೆ ಗ್ರಾಮಗಳಲ್ಲಿ ಸಂತ ಸಮಿತಿ ಅಂತೇಳಿ ಮಾಡುವುದಕ್ಕೆಲ್ಲ ತಯಾರು ಮಾಡಿದ್ದೇವೆ. ನಾವು ಮೀಟಿಂಗ್ ಕರೀತಾ ಇದ್ದೇವೆ. ಈಗ ಮೊನ್ನೆ ಹತ್ಯೆಯಾದಂಥ ಪ್ರವೀಣ್ರವರ ಹತ್ಯೆಯಲ್ಲಿ ನಾವು ಕಾಣಬಹುದು ಹಿಂದೂ ಸಮಾಜ ಯಾವ ರೀತಿ ಎದ್ದರೆ ಏನಾಗಬಹುದು ಎಂಬುದಾಗಿ ಸಹಸ್ರ ಸಂಖ್ಯೆಯ ಬಂಧುಗಳು ಆ ಸಂದರ್ಭದಲ್ಲಿ ಸೇರಿಕೊಂಡಿದ್ದಾರೆ. ಆ ನಂತರ ಪ್ರತಿನಿತ್ಯವೂ ಅವರ ಈ ಮನೆಗೆ ದಂಡಾಗಿ ಬರ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಹಿಂದೂಗಳು ಎಚ್ಚೆತ್ತಿದ್ದಾರೆ ಎಂಬುದಕ್ಕೆ ಇದೊಂದು ಸಾಕ್ಷಿ, ಇದು ದಾಖಲೆಯಾಗಿದೆ. ಆದ ಕಾರಣ ನಮಗೂ ಕೂಡ ಸಂತೋಷ ಆಗ್ತದೆ. ಇಂಥ ಹಿಂದೂ ಸಮಾಜದಲ್ಲಿ ಈ ರೀತಿಯ ಒಂದು ಬರ್ಬರವಾದಂಥ ಕೊಲೆ ದುರಂತವಾಗಿ ನಮಗೆ ಅದೆಷ್ಟೋ ಕಾಲಗಳ ಹಿಂದೆ ಗೊತ್ತಾಗಿದೆ. ಅದನ್ನು ಸಂಘಟನೆ ಮಾಡುವವರು ಇರಲಿಲ್ಲ. ಈಗ ಸಂತರೆಲ್ಲ ಎದ್ದು ನಿಂತು ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಬಂಧುಗಳು ಕೂಡ ಬೇಕಾದಂಥ ಒಂದು ಪೂರ್ವ ತಯಾರಿಯನ್ನು ಮಾಡುತ್ತಾ ಇದ್ದಾರೆ. ಮುಂದೆ ಕೂಡ ಇಂಥ ವಿಷಯಗಳು ಇನ್ನು ಇದು ಈ ಮನೆಯ ಕೊನೆಯ ಕೊಲೆಯಾಗಲಿ, ಅದೇ ರೀತಿ ಅದಕ್ಕೆ ಬೇಕಾದಂಥ ವಿಷಯಗಳು ಹಳ್ಳಿಗಳಲ್ಲಿ ಅದಕ್ಕೆ ಬೇಕಾದಂಥ ಬೋಧನೆಯನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ಆ ಒಂದು ವಿಷಯಗಳನ್ನು ಅವರಲ್ಲಿ ಮನದಟ್ಟು ಮಾಡಿಕೊಂಡು ನಮ್ಮ ಧರ್ಮವನ್ನು ನಾವು ಪಾಲಿಸಿಕೊಂಡು ಬಂದು ಇನ್ನೊಂದು ಧರ್ಮದ ವಿಷಯಗಳಿಗೆ ನಾವು ಹೋಗದೆ ನಾವಾಗಿದ್ದುಕೊಂಡು ಅವರದ್ದಾದಂಥ ಯಾವುದೇ ಕ್ರೂರ ಕೃತ್ಯಗಳಿದ್ದರೆ ಅದು ಖಂಡಿಸುವಂಥ, ಅದನ್ನು ಗಮನಿಸುವಂಥ, ಅದನ್ನು ಬೇರು ಸಹಿತ ಕಿತ್ತು ಹಾಕುವಂಥ ಕರ್ತವ್ಯವನ್ನು ಹಿಂದೂಗಳಾಗಿ ನಾವು ಮಾಡಬೇಕೆಂಬುದಾಗಿ ನಮ್ಮೆಲ್ಲ ಹಿಂದೂ ಬಾಂಧವರಲ್ಲಿ, ಸಮಾಜ ಬಾಂಧವರಲ್ಲಿ, ಸಂಘಟನೆಗಳಲ್ಲಿ ನಾವು ಭಿನ್ನಹ ಮಾಡೋದು. ಯಾಕೆಂದರೆ ನಾವು ಪಕ್ಷ ಅಂತೇಳಿಲ್ಲ, ನಮಗೆ ಪಕ್ಷ ಇಲ್ಲ. ಈಗ ಅಧ್ಯಕ್ಷರು ಹೇಳಿದರು ನಮಗೆ ಪಕ್ಷ ಇಲ್ಲ, ಹಿಂದುವೇ ನಮ್ಮ ಪಕ್ಷ. ಒಂದು ಮಗು ಸತ್ತರೆ ಅದು ನಮ್ಮ ಸಮಾಜಕ್ಕೆ, ನಮ್ಮ ಹಿಂದೂಗಳ ಒಂದು ಕೂಟಕ್ಕೆ ಅದು ಕೊರತೆ ಅಂತೇಳಿ ನಾವು ಭಾವಿಸಿಕೊಂಡು ಅದರ ಹಿಂದೆ ನಾವು ಓಡಾಡ್ತಾ ಇರ್ತೇವೆ. ನಮ್ಮ ಜೀವನದ ಕಡೆಯವರೆಗೆ ನಮ್ಮ ಶರೀರದಲ್ಲಿ ಹರಿಯುವುದು ಹಿಂದೂ ರಕ್ತ ಎಂಬುದಾಗಿ ನಮ್ಮ ಭಾವನೆ. For any specialized Ayurveda treatment program, visit Vaidyas Ayurveda Hospital, Darbe, Puttur. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.